ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಬೇಬಿಕಾರ್ನ್ ಮಂಚೂರಿ ಮಾಡ್ತಿದ್ದೇನೆ. ಬನ್ನಿ ನೋಡುವ. ನಿಮ್ಮ ಆಚೆ ಮಳೆ ಇದೆಯಾ? ನಮ್ಮ ಆಚೆ ತುಂಬ ಮಳೆ ಬರ್ತಾ ಇದೆ. ನೋಡಿ ಎಷ್ಟು ಮಳೆ ಬರ್ತಾ ಉಂಟು. ನನಗೆ ಇದು ಮಳೆ ಅಂದ್ರೆಲ್ಲ ತುಂಬ ಇಷ್ಟ. ಅದಕ್ಕೆ ಈಗ ಬೇಬಿಕಾರ್ನ್ ಮಂಚೂರಿ ಮಾಡ್ತೇನೆ. ಬನ್ನಿ ನೋಡುವ. ನೀರಿಗೆ ಈಗ 1 ಸ್ಪೂನ್ ಉಪ್ಪು ಹಾಕಿದ್ದೇನೆ. ಅದಕ್ಕೆ ಮತ್ತು ಅರಶಿಣ 1/4 ಟೀ ಸ್ಪೂನ್ ಹಾಕಿದ್ದೇನೆ. ಅದು ಕುದೀತಾ ಉಂಟು ನೋಡಿ. ಅದಕ್ಕೆ ಬೇಬಿಕಾರ್ನ್ ಈ ರೀತಿ ಕಟ್ ಮಾಡಿಕೊಂಡಿದ್ದೇನೆ. ಇದನ್ನು ಅದಕ್ಕೆ ಹಾಕ್ತಾಯಿದ್ದೇನೆ. ಒಂದು 2 ನಿಮಿಷ ಈಗ ಸ್ವಲ್ಪ ಬೇಯಲಿ ಇದರಲ್ಲಿ. ಈಗ 2 ನಿಮಿಷ ಆಯಿತು ಇದು. ಈಗ ಇಷ್ಟು ಬೆಂದರೆ ಸಾಕು ನೋಡಿ. ತುಂಬ ಬೇಯೋದು ಬೇಡ, ತುಂಬ ಬೆಂದರೆ ಒಳ್ಳೆಯದಾಗೋದಿಲ್ಲ. ಅದು ಇಡಿಯೇ ನಾವು ಹಾಕ್ತೇವಲ್ಲ, ಹಾಗೆ ಮಾಡೋದಾದ್ರೆ ಒಂದು 5 ರಿಂದ 10 ನಿಮಿಷ ಬೇಯಬೇಕಾಗ್ತದೆ. ಇದು ಕಟ್ ಮಾಡಿ ಹಾಕಿದ್ರಿಂದ 2 ನಿಮಿಷ ಸಾಕಾಗ್ತದೆ. ಈಗ ಇದನ್ನು ಸೋಸ್ಕೊಳ್ತೇನೆ. ನಾನು 1 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೇನೆ. ಒಂದು 2 ಸ್ಪೂನು ಕಾರ್ನ್ಫ್ಲವರ್, 1/2 ಸ್ಪೂನು ರವೆ ಹಾಕ್ಕೊಂಡಿದ್ದೇನೆ. ಉಪ್ಪು ರುಚಿಗೆ ತಕ್ಕಷ್ಟು. ಕಲಸ್ಕೊಳ್ತೇನೆ. ಎಷ್ಟು ನೀರು ಬೇಕಷ್ಟು ನೀರು ಹಾಕ್ಕೊಂಡು ಕಲಿಸ್ತೇನೆ. ಈಗ ನೋಡಿ ಹೀಗೆ ಕಲಸ್ಕೊಂಡಿದ್ದೇನೆ. ಅದಕ್ಕೆ ಇನ್ನು ಹಾಕ್ತೇನೆ, ಯಾಕಂದರೆ ಅದು ಸ್ವಲ್ಪ ನೀರಾದರೆ ಮತ್ತೆ ಹಿಡಿಯೋದಿಲ್ಲ ಅದಕ್ಕೆ. ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕ್ತಿದ್ದೇನೆ. ಈಗ ಒಂದು 5 ನಿಮಿಷ ಇದನ್ನ ನೆನೆಯಲಿಕ್ಕೆ ಬಿಡ್ತೇನೆ. ಎಣ್ಣೆ ಕಾಯಲಿಕ್ಕೆ ಇಡ್ತೇನೆ. ಈಗ ಎಣ್ಣೆ ಕಾದಿದೆ, ಹಾಕ್ತೇನೆ ಒಂದೊಂದೇ. ಈಗ ಇದಾಗಿದೆ, ಇಷ್ಟಾದರೆ ಸಾಕು. ಈಗ ಕಾಯಿಸಿದ ಎಣ್ಣೆಯಲ್ಲೇ ಸ್ವಲ್ಪ ಹಾಕ್ಕೊಳ್ತಿದ್ದೇನೆ. ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಫಸ್ಟಿಗೆ. ಕಟ್ ಮಾಡಿದ ಬೆಳ್ಳುಳ್ಳಿ ಒಂದು 15 ಎಸಳು ಉಂಟು. ನೀರುಳ್ಳಿ ಹಾಕ್ಕೊಳ್ತಿದ್ದೇನೆ. ಒಂದು ದೊಡ್ಡದು ನೀರುಳ್ಳಿ. ಎರಡು ಕಾಯಿಮೆಣಸು ಹಾಕ್ತಿದ್ದೇನೆ. ಇದು ನನ್ನ ಸ್ಟೈಲ್. ಒಂದು 1/2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ. ಟೊಮೆಟೊ ಸಾಸು 1 ಸ್ಪೂನು. ಸೋಯಾ ಸಾಸ್ ಹಾಕ್ತಿದ್ದೀನಿ 1 ಸ್ಪೂನ್. ಮೆಣಸಿನ ಹುಡಿ 1 ಸ್ಪೂನು. ಈಗ
ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿದಂಥ ಬೇಬಿಕಾರ್ನ್ ಹಾಕ್ಕೊಳ್ತಿದ್ದೇನೆ. ಈಗ ನಿಂಬೆಹಣ್ಣು ಹಿಂಡ್ಕೊಳ್ತೇನೆ, ಅರ್ಧ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೇನೆ. ಈಗ ಕ್ಯಾಪ್ಸಿ ಹಾಕ್ಕೊಳ್ತಿದ್ದೇನೆ. ಈಗ ನೀರುಳ್ಳಿ ಹಾಕ್ತಾ ಇದ್ದೇನೆ, ಸ್ಲೈಸ್ ಕಟ್ ಮಾಡಿದ್ದು. ನೋಡಿ, ಯಾರು ಇದು ಕ್ಯಾಬೇಜದ್ದು ಹಾಕ್ತಾ ಇಲ್ಲ, ಆದರೆ ಇದು ಚೆಂದ ಆಗ್ತದೆ, ಅದಕ್ಕೋಸ್ಕರ ಮಾಡಿದ್ದೇನೆ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಂಡದ್ದು. ಅದು ಕೂಡ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಲಾಸ್ಟಿಗೆ ಸ್ವಲ್ಪ ಹುರ್ಕೊಂಡ್ರೆ ಚೆಂದ ಆಗ್ತದೆ. ಈಗ ರೆಡಿ ಆಯಿತು, ಇನ್ನು ಸಾಕು, ಆಫ್ ಮಾಡ್ತೀನಿ. ಬೇಬಿಕಾರ್ನ್ ಮಂಚೂರಿ ಮಾಡಿದ್ದನ್ನ ನೋಡಿದ್ರಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ವಿಜಯ ಲಾಕ್ಸಿಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ ನಾಳೆ. ಬಾಯ್.